ಮಠದ ವಂಶಸ್ಥರು ಆ ಪೀಠದ ಜಗದ್ಗುರುಗಳಾಗಿ ಮುಂದುವರೆದುಕೊಂಡು ಪ್ರಸ್ತುತ ಜಗದ್ಗುರು ಮಹಾಸನ್ನಿಧಾನ 324ನೇ ಜಗದ್ಗುರುಗಳು. ಒಬ್ಬರಿಗೆ 15 ವರ್ಷ ನಾವು ಲೆಕ್ಕ ತೆಗೆದ್ರೆ 6800 ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸ ಕೇದಾರ ಪೀಠದ್ದು ನಮಗೆ ಸಿಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಅದ್ರ ಜೊತೆಗೆ ಈಗ ತಾವು ಕೇದಾರನಾಥನಿಗೆ ಪ್ರತಿನಿತ್ಯ 6 ತಿಂಗಳು ಸುವಜ್ರ ಖಚಿತವಾದ ಸುವರ್ಣ ಕಿರೀಟವನ್ನು ಧರಿಸಿ ಪೂಜೆ ಮಾಡ್ತಕ್ಕಂಥ ಪರಂಪರೆಗಿದೆ. ಯಾವಾಗ ಬಾಗಿಲು ತೆಗೆದು ಬಾಗಿಲು ಮುಚ್ಚೋ ತನಕ ಅದಾದ ಮೇಲೆ ಯಾವ ಕಿರೀಟ, ಆ ಸುವರ್ಣ ಕಿರೀಟ ಅದನ್ನು ಧರಿಸುವಂತವರು ಯಾರು ಅಂತ ಕೇಳಿದ್ರೆ ಕೇದಾರ ಪೀಠದ ಜಗದ್ಗುರುಗಳು. ಹರ ಮತ್ತು ಗುರು ಒಂದು ಕಿರೀಟವನ್ನ ಧರಿಸುವಂತ ಪರಂಪರೆ ಇತಿಹಾಸ ಏನಾದ್ರೂ ಇದ್ರೆ ಅದು ನಮ್ಮ ಕೇದಾರ ಪೀಠದ ಪರಂಪರೆಯಲ್ಲಿ ಅಂತಕ್ಕಂಥದನ್ನ ಅಷ್ಟೇ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ ಬುಲಂದ್ ಕೇದಾರನಾಥ್. ಜಗದ್ಗುರುಗಳು ಹೇಳ್ತಾರೆ ಬುಲಂದ್ ಕೇದಾರನಾಥ್, ಮಾತನಾಡುವ ಕೇದಾರನಾಥ್ ಅಂತ ಕರೀತಾರೆ. ಅದಕ್ಕಾಗಿ ಅಂತ ಜಗದ್ಗುರು ಮಹಾಸನ್ನಿಧಿಯವರು ಪ್ರಾಯಶಃ ಇವತ್ತು ಇಲ್ಲಿ ದಯಮಾಡಿಸಿದ್ದಾರೆ ಅಂತ ಕೇಳಿದ್ರೆ ಪ್ರಾಯಶಃ ಕೆಲವು ತಿಂಗಳ ಹಿಂದೆ ಸ್ವಲ್ಪ ಆರೋಗ್ಯದಲ್ಲಿ ಸನ್ನಿಧಿರು ವ್ಯತ್ಯಾಸ ಕಂಡಾಗ ತುಂಬಾ